ಜನವರಿ 22ರಂದು ತುಮಕೂರಿನ ಕನ್ನಡ ಭವನದಲ್ಲಿ ಮಾತೃಭೂಮಿ ಸೇವಾ ಟ್ರಸ್ಟ್ ವತಿಯಿಂದ ಕನ್ನಡ ಸಂಭ್ರಮ ಹಬ್ಬ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನ ಡಾಕ್ಟರ್ ಜ್ಯೋತಿ ಶ್ರೀನಿವಾಸ್ ರವರು ಆಯೋಜನೆ ಮಾಡಿದ್ದರು. ವಿವಿಧ ಸಂಘಟನೆಯ ನಾಯಕರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರಾಂಶುಪಾಲರಾದ ಡಾಕ್ಟರ್ ಜಯಸ್ವಾಮಿ ಹಾಗೂ ಅನೇಕ ಸಮಾಜ ಸೇವಕರಿಗೆ, ಪತ್ರಕರ್ತರಿಗೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಇರುವ ಪ್ರತಿಯೊಂದು ಜಿಲ್ಲೆಯಲ್ಲಿ ಇರುವ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹದ ಮೂಲಕ ಪ್ರಶಸ್ತಿಯನ್ನ ನೀಡಿದರು. ಸುಮಾರು ವರ್ಷಗಳಿಂದ ಮಾತೃಭೂಮಿ ಸೇವಾ ಟ್ರಸ್ಟ್ ವತಿಯಿಂದ ಈ ಒಂದು ಗುರುತಿಸುವಿಕೆಯ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದಾರೆ. ಡಾಕ್ಟರ್ ಜ್ಯೋತಿ ಶ್ರೀನಿವಾಸ್ ಅವರು ಮುಖಪುಟದ ಮೂಲಕ ಅವಲೋಕಿಸಿ ಯಾವ ಪ್ರತಿಭೆ ಎಲ್ಲಿ ಕೆಲಸ ಮಾಡುತ್ತಿದ್ದಾರೆ, ಯಾವ ರೀತಿಯಲ್ಲಿ ಸಮಾಜಕ್ಕೆ ತನ್ನ ಕೊಡುಗೆಗಳನ್ನು ನೀಡುತ್ತಾ ಬಂದಿದ್ದಾರೆ ಎಂಬುದನ್ನು ಗಮನಿಸಿ ವರ್ಷಕ್ಕೆ ಒಮ್ಮೆ ಅವರಿಗೆ ಪ್ರಶಸ್ತಿಯನ್ನ ನೀಡುವುದರ ಮೂಲಕ ಪ್ರೋತ್ಸಾಹವನ್ನು ಮಾಡುತ್ತಿದ್ದಾರೆ. ನಟರಾಜ್ ರವರ ಸಾರಥ್ಯದ ನಮ್ಮ ತುಮಕೂರು ಮಾಧ್ಯಮದ ವರದಿಗಾರರಾದ ಶ್ರೀ ಆಂಟೋನಿ ರಾಜು ಅವರಿಗೆ ಮಾತೃಭೂಮಿ ಸೇವಾ ರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಲಾಯಿತು. ಇವರು ಸತತ 4 ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ. ಇವರ ವಿಭಿನ್ನ ರೀತಿಯ ವರದಿಗಳನ್ನು ಗಮನಿಸಿ ಡಾಕ್ಟರ್ ಜ್ಯೋತಿ ಶ್ರೀನಿವಾಸ್ ರವರು ಇವರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಮಾತೃಭೂಮಿ ಸೇವಾ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಾರೆ. ಇದಲ್ಲದೆ ಸಾಮಾಜಿಕ ಹೋರಾಟಗಾರ, ದಲಿತರ ಪಾಲಿಗೆ ಯುವ ನಾಯಕರಾಗಿರುವ ಸಂದೇಶ್ ರವರ ಸಮಾಜ ಸೇವೆಯನ್ನು ಗುರುತಿಸಿ ದಲಿತ ಪರ ಹೋರಾಟವನ್ನು ಇನ್ನೂ ಹೆಚ್ಚಾಗಿ ಮಾಡಲು ಪ್ರೋತ್ಸಾಹವನ್ನು ನೀಡುತ್ತಾ ಕನ್ನಡ ಮಾತೃಭೂಮಿ ಸೇವಾ ಟ್ರಸ್ಟ್ ವತಿಯಿಂದ ಸಂದೇಶ್ ರವರಿಗೂ ಪ್ರಶಸ್ತಿಯನ್ನ ನೀಡಲಾಯಿತು. ಮಾತೃಭೂಮಿ ಸೇವಾ ಟ್ರಸ್ಟ್ ವತಿಯಿಂದ ತುಮಕೂರಲ್ಲಿ ನಡೀತಾ ಇರೋಂಥ ಈ ಒಂದು ಕನ್ನಡ ಹಬ್ಬಕ್ಕೆ ನನ್ನನ್ನು ಸಾಧಕರಿಗೆ ಸನ್ಮಾನ ಮಾಡೋ ಒಂದು ಉದ್ದೇಶದಲ್ಲಿ ನಮ್ಮನ್ನು ಕರೆಸಿ ನನಗೊಂದು ಪ್ರಶಸ್ತಿ ಕೊಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ತುಂಬ ಜನ ಸೇರಿ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು. ಇದ್ರ ಜೊತೆಗೆ ನನಗೆ ಅಲ್ಲಿಂದ ಗುರುತಿಸಿ ಇಲ್ಲೊಂದು ಪ್ರಶಸ್ತಿ ಕೊಡ್ತಾ ಇರೋಂಥದ್ದು ಜ್ಯೋತಿ ಮೇಡಮ್ ಅವ್ರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಜೊತೆಗೆ ಅವ್ರ ಜೊತೆ ನಾವು ನಿರಂತರವಾಗಿರ್ತೀವಿ ಅಂತ ಹೇಳ್ಬಿಟ್ಟು ಮುಖಾಂತರ ಹೇಳ್ತೀನಿ. ಇದ್ರ ಜೊತೆಗೆ ಏನಂದರೆ ಈ ತುಮಕೂರಲ್ಲಿ ಕೂಡ ಇವಾಗ ನಾವು ಬರೋವಾಗಲೂ ಸುಮಾರು ಜನ ನನ್ನ ಮಾತಾಡಿಸಿ ನಮ್ಮನ್ನು ವೆಲ್ಕಮ್ ಮಾಡ್ಕೊಳ್ಳೋಂಥದ್ದು ಮಾಡಿದ್ರು. ತುಂಬ ಖುಷಿಯಾಯಿತು. ನಿರಂತರವಾಗಿ ನಾವು ತುಮಕೂರು ಜನತೆ ಒಂದು ವಿಚಾರವಾಗಿ ಅವರಿಗೆ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ಬಿಟ್ಟು ಮುಖಾಂತರ ತಿಳಿಸ್ತೀನಿ. ಮಾತ್ರವಲ್ಲದೆ ಕಿರುತೆರೆ ಹಾಗೂ ಬೆಳ್ಳಿತೆರೆಯ ನಟನಾಗಿರುವ ಅಭಿಮನ್ಯುರವರಿಗೆ ಉಚಿತ ಆಕ್ಟಿಂಗ್ ಕ್ಲಾಸಸ್ ಹಾಗೂ ಅವರ ಪರಿವರ್ತನ್ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಟನೆಯಲ್ಲಿ ಆಸಕ್ತಿ ಇರುವಂತಹ ವ್ಯಕ್ತಿಗಳಿಗೆ ಒಂದು ಉತ್ತಮ ವೇದಿಕೆಯನ್ನು ಸಿದ್ಧಪಡಿಸಿಕೊಂಡಿರುವ ಸದಾ ಸಮಾಜಮುಖಿಯಾಗಿರುವ ಅಭಿಮನ್ಯುರವರಿಗೆ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿದ್ದಾರೆ. ವರದಿ ಆಂಟೋನಿ ಬೇಗೂರು. ಮಾತೃಭೂಮಿ ಸೇವಾ ಟ್ರಸ್ಟ್ ಜ್ಯೋತಿ ಶ್ರೀನಿವಾಸ್ ಅವರು ಸಾಕಷ್ಟು ಸಮಾಜದಲ್ಲಿ ತಮ್ಮದೇ ಆದಂಥ ಕೊಡುಗೆಗಳನ್ನ ಮತ್ತು ತಮ್ಮದೇ ಆದಂಥ ಛಾಪನ್ನು ಓಡಿಸಿರುವಂಥವ್ರಿಗೆ ಕರೆದು ಒಂದು ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ. ಸೊ ತುಮಕೂರಲ್ಲಿ ಮಾತೃಭೂಮಿ ಸೇವಾ ಟ್ರಸ್ಟ್ ಎಂಬ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಸೊ ನಿಜವಾಗ್ಲೂ ಭಾಳ ಖುಷಿ ಕೊಡುವಂಥ ವಿಷಯನೂ ಕೂಡ ಹಾಗೂ ಮತ್ತು ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ವಿಷಯ ಕೂಡ ಹೌದು. ಸೊ ಸಾಕಷ್ಟು ಎಷ್ಟೋ ಜನ ಬೇರೆ ಬೇರೆ ಫೀಲ್ಡಲ್ಗಳಲ್ಲೆಲ್ಲ ಅಚೀವ್ಮೆಂಟ್ ಮಾಡಿರ್ತಾರೆ. ಸೊ ಅವ್ರನ್ನೆಲ್ಲರೂ ಗುರುತಿಸಿ ಸೊ ಅವ್ರಿಗೊಂದೊಂದು ಸ್ಥಾನ ಅಂತ ಕೊಡಬೇಕು ಸಮಾಜದಲ್ಲಿ, ಅಥವಾ ಅವ್ರಿಗೊಂದು ಗೌರವವನ್ನು ಸಲ್ಲಿಸಬೇಕು ಅನ್ನೋ ಮುಖಾಂತರವಾಗಿ ಮಾತೃಭೂಮಿ ಸೇವಾ ಟ್ರಸ್ಟ್ ವತಿಯಿಂದ ಎಲ್ಲರಿಗೂ ಸಹ ಸನ್ಮಾನ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ.